ಪುತ್ತೂರಿನಲ್ಲಿ ಇತಿಹಾಸ ಸೃಷ್ಟಿಯಾಗಲು ಇನ್ನು ಕೆಲವು ತಿಂಗಳುಗಳು ಬಾಕಿ. ಪುತ್ತೂರಿನಲ್ಲೂ ಕೂಡ ಮಾಲ್ನ ಸಂಸ್ಕೃತಿ ಬರ್ತಾ ಇದೆ. ಈಗ ನಾವು ಇರುವಂತಹದ್ದು ಪುತ್ತೂರಿನ ಹೊಸ GL1 ಮಾಲ್ ಅನ್ನುವಂತಹ ಮಾಲ್ನ ಮುಂಭಾಗದಲ್ಲಿ. ಇದು GL1 ಮಾಲ್ನ ಎಂಟ್ರೆನ್ಸ್ನಲ್ಲಿ ನಾವಿರುವಂಥದ್ದು. ಇದು GL1 ಮಾಲ್ನ ಎಂಟ್ರೆನ್ಸ್. ಇಲ್ಲಿ ಯಾವ ರೀತಿಯಾಗಿದೆ ಒಳಭಾಗದಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ ಏನೇನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ನಾವು ತೋರಿಸ್ತೇವೆ. 3 ಥಿಯೇಟರ್ಗಳುಳ್ಳಂತಹ ಭಾರತ್ ಸಿನಿಮಾಸ್ನವರ ಥಿಯೇಟರ್ಗಳಿದ್ದಾವೆ. ಅದರ ಜೊತೆಗೆ ಬೇರೆ ಬೇರೆ ದೊಡ್ಡ ಶೋರೂಮ್ಗಳು ಬರ್ತವೆ. ಈ ಬಗ್ಗೆ ಮಾತನಾಡೋದಕ್ಕೆ ಈ GL1 ಮಾಲ್ನ ಮಾಲಕರಾದಂಥ ಬಲರಾಮ್ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ನೋಡೋಣ ಒಳಭಾಗದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಆಗ್ತಾ ಇದೆ, GL1 ಮಾಲ್ ಹೇಗೆ ರೆಡಿ ಆಗ್ತಾ ಇದೆ, ಯಾವತ್ತು ಜನರು ಆಗಮನಕ್ಕೆ ಇದು ಸಿದ್ಧ ಆಗ್ತದೆ ಅನ್ನುವಂಥದ್ದನ್ನು ಈಗ ಕೇಳ್ಕೊಂಬರೋಣ. ಇದೀಗ ನಾವು ಮಾಲ್ನ ಎಂಟ್ರೆನ್ಸ್ನಲ್ಲಿ ಇದ್ದೇವೆ. ಇಲ್ಲಿಂದ ನಾವು ಒಳಭಾಗಕ್ಕೆ ಹೋಗಬೇಕು. ಇದು GL1 ಮಾಲ್ನ ಎಂಟ್ರೆನ್ಸ್. ಇಲ್ಲಿಂದ ಈ ಒಂದು ಪೋರ್ಷನ್ ಏನಿದೆ ಇದು GL1 ಮಾಲ್ನ ಎಂಟ್ರೆನ್ಸ್. ಇಲ್ಲಿಂದ ಒಳಭಾಗವನ್ನು ಪ್ರವೇಶ ಮಾಡ್ತೇವೆ. ಇಲ್ಲಿ ಒಳಭಾಗವನ್ನು ಪ್ರವೇಶ ಮಾಡಿದಾಗ ಇದು GL1 ಮಾಲ್ ಅನ್ನುವಂಥ ಮಾಲ್ನ ಗ್ರೌಂಡ್ ಫ್ಲೋರ್ನಲ್ಲಿ ನಾವಿದ್ದೇವೆ. ಬಹಳ ವಿಸ್ತಾರವಾದಂಥ ಪ್ರದೇಶ ಇದೆ. ಎಲ್ಲವೂ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೇವೆ. ವಿಸ್ತಾರವಾದಂಥ ಪ್ರದೇಶದಲ್ಲಿ ಇಲ್ಲಿ ಏನೇನು ಬರುತ್ತೆ, ಯಾಕೆಂತಂದರೆ ಪುತ್ತೂರಿನ ಮೊದಲ ಮಾಲ್ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂಥ ಮಾಲ್. ಇದರ ಉದ್ಘಾಟನೆಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾತುರ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಜನ ಕೂಡ. ಈ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಏನು ಬರುತ್ತೆ ಅನ್ನುವಂಥದ್ದನ್ನು ಜನ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾತನಾಡೋದಕ್ಕೆ GL ಆಚಾರ್ಯ ಜ್ಯುವೆಲ್ಲರ್ಸ್ನ ಮಾಲಕರಾಗಿರುವಂಥ ಬಲರಾಮ್ ಆಚಾರ್ಯ ಅವರು ಜೊತೆಗಿದ್ದಾರೆ. ಸರ್, GL1 ಮಾಲ್ ಅನ್ನುವಂಥದ್ದು ಬರ್ತಾ ಇದೆ. GL1 ಅಂತಂದರೆ 2, 3 ಎಲ್ಲ ನಿರೀಕ್ಷೆ ಮಾಡ್ಬೋದಾ ಅಂತ ಮೊದಲ ಕ್ವಶನ್. ಇಲ್ಲ, GL1 ನಾವು ಒಂದು ಹೆಸರಷ್ಟೇ ಹೊರತು ಅದಕ್ಕಿಂತ ಜಾಸ್ತಿ ಏನಿಲ್ಲ. ಅದು ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ MG1 ಅಂತೇಳಿ ಮಾಲ್ ಇದೆ. ಅದೇ ರೀತಿ ಅದು GL1 ಸರಿ ಆಗ್ತದೆ ಅಂತೇಳಿ ಒಂದು ಹೆಸರಿನ ಮಟ್ಟಿಗೆ ಒಂದು ಒಳ್ಳೆ ಇದು ಬರ್ತದೆ ಅಂತೇಳಿ ಅದನ್ನು ಇಟ್ಟದಷ್ಟು ಹೊರತು ಇನ್ನು ಮುಂದಕ್ಕೆ ಪುನಃ ಮಾಲ್ ಮಾಡುವ ಏನೂ ಪ್ರಾಜೆಕ್ಟ್ಗಳಿಲ್ಲ. ಓಕೆ, ಈ ಗ್ರೌಂಡ್ ಫ್ಲೋರ್ನಲ್ಲಿ ಏನೆಲ್ಲ ಬರುತ್ತೆ ಸರ್? ಇಲ್ಲಿ ಒಟ್ಟು ಈ ಮಾಲ್ನಲ್ಲಿ ವ್ಯವಸ್ಥೆ ಹೇಳೋದಾದರೆ ಬೇಸ್ಮೆಂಟ್ನಲ್ಲಿ ಫುಲ್ಲು ಪಾರ್ಕಿಂಗ್, ಆಮೇಲೆ ನಾವೀಗ ನಿಂತ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಶಾಪಿಂಗ್. ಇಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಬರ್ತಾ ಇದೆ. ಇದಕ್ಕೆ ಮಾಲ್ನಲ್ಲಿ ಆ್ಯಂಕರ್ ಟೆನೆಂಟ್ ಅಂತ ಹೇಳೋ ಕಾನ್ಸೆಪ್ಟ್ ಇದೆ. ಮಾಲ್ನಲ್ಲಿ ಯಾವ ದೊಡ್ಡ ಅಂಗಡಿ ಇರ್ತದೆ ಅದಕ್ಕೆ ಆ್ಯಂಕರ್ ಟೆನೆಂಟ್ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಒಂದು ನ್ಯಾಷನಲ್ ಬ್ರ್ಯಾಂಡ್ ಅದು ಮ್ಯಾಕ್ಸ್ ಅಂತೇಳಿ. ಆ ಮ್ಯಾಕ್ಸಿನ ಶೋರೂಮ್ ಬರ್ತದೆ, ಭಾಳ ದೊಡ್ಡ ಶೋರೂಮ್, ಒಂದು 9,000 ಸ್ಕ್ವೇರ್ ಫೀಟ್ ಇದ್ದು. ನಾವು ನಿಂತಲ್ಲಿ ಹಿಂದೆ ಇರುವಂಥದ್ದು ಇದು ಈಸಿ ಬೈ ಅಂತ ಇನ್ನೊಂದು ಬ್ರ್ಯಾಂಡ್, ಅದೊಂದು 5,000 ಸ್ಕ್ವೇರ್ ಫೀಟ್ನ ಶೋರೂಮ್ ಬರ್ತದೆ. ಇನ್ನು ಬೇರೆ ಬೇರೆ ಶೋರೂಮ್ಗಳು ಇಲ್ಲಿ ಬರ್ತದೆ. ಹೌದು, ಈಗಾಗಲೇ ಇಲ್ಲಿ ಫಿಕ್ಸ್ ಆದ ಹಾಗೆ ಒಂದು ಮಲ್ಟಿ ಬ್ರ್ಯಾಂಡ್ ವಾಚಿನ ಶೋರೂಮ್ ಬರ್ತಾ ಇದೆ. ಮತ್ತು ಅದೇ ರೀತಿ ವಾಕ್ವೇ, ಮೆಟ್ರೋ ಶೂ ಕಂಪನಿಯವರ ವಾಕ್ವೇ ಅಂಗಡಿ ಬರ್ತಾ ಇದೆ, ಫುಟ್ವೇರ್ ಅಂಗಡಿ. ಈ ರೀತಿ ಬೇರೆ ಬೇರೆ ವಾಣಿಜ್ಯ ಮಳಿಗೆಗಳು ಬರ್ತಾ ಇವೆ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ನೋಡುವ. ಸರಿ, ಬನ್ನಿ. ಇಲ್ಲಿ ಎಡಭಾಗದಲ್ಲಿರುವಂಥದ್ದು ಈ ಒಂದು ಪ್ರದೇಶದಲ್ಲಿ ಮ್ಯಾಕ್ಸ್ ಶೋರೂಮ್ ಬರುತ್ತೆ. ಈ ಪ್ರದೇಶದಲ್ಲಿ ಮ್ಯಾಕ್ಸ್ ಶೋರೂಮ್ ಬರುತ್ತೆ. ಸರ್, ಈ ಮ್ಯಾಕ್ಸ್ ಶೋರೂಮ್ ಯಾವಾಗ, ಅಂದರೆ ಈಗ ಎಕ್ಸಾಕ್ಟ್ ಒಂದು ಯಾವ ಡೇಟಲ್ಲಿ ಇದು ಉದ್ಘಾಟನೆ ಆಗ್ಬೋದು ಅಂತ ಏನಾದರೂ ಐಡಿಯಾ ಉಂಟದು? ನೋಡಿ, ಈ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ಡೇಟ್ ಹೇಳುವಂಥದ್ದು ಕಷ್ಟ. ಯಾಕೆಂತ ಹೇಳಿದರೆ ನಾವು ಬಿಲ್ಡಿಂಗ್ ಎಲ್ಲ ಸಂಪೂರ್ಣ ಆಗಿದೆ. ನಮ್ಮ ಕೆಲಸ 99% ಕೆಲಸ ಆಗಿದೆ. ಇದರಲ್ಲಿ ಚಿಲ್ಲರೆ ಕೆಲಸ ಇರುವಂಥದ್ದು. ಮತ್ತು ಅಂಗಡಿಯ ಒಳಗೆ ಅವರೇ ಕೆಲಸ ಮಾಡಿಕೊಳ್ತಾರೆ, ಅದು ನಡೀತಾ ಇದೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಮುಖ್ಯವಾಗಿ ನಮಗೆ ಮುನ್ಸಿಪಾಲ್ಟಿಯಿಂದ ಇದಕ್ಕೆ ಡೋರ್ ನಂಬರ್ ಹಾಕಿ ಬಿಲ್ಡಿಂಗಿಗೆ ಪರ್ಮಿಷನ್ ಸಿಗಬೇಕು. ಅದನ್ನು ನಾವೀಗ ಆ ಪ್ರಕ್ರಿಯೆ ನಡೀತಾ ಇದೆ. ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ, ಬೇಗ ಸಿಗ್ಬೋದು ಅಂತ ಹೇಳುವ ನಿರೀಕ್ಷೆಯಲ್ಲಿ ಇದ್ದೇವೆ. ಇದು ಈ ಎಲ್ಲ ಅಂಗಡಿಗಳು ಇಲ್ಲಿ ಈಸಿ ಬೈ ಬರ್ತದೆ, ಅಲ್ಲಿ ವಾಕ್ವೇ ಅಂತೇಳಿ ಮೆಟ್ರೋದವರ ಬ್ರ್ಯಾಂಡ್ ಬರ್ತದೆ. ಇನ್ನೊಂದು ಇಲ್ಲಿ ಮಲ್ಟಿ ಬ್ರ್ಯಾಂಡ್ ವಾಚ್ ಶೋರೂಮ್ ಬರ್ತಾ ಇದೆ. ಇಲ್ಲೇ ಕೆಲವು ಅಂಗಡಿಗಳು ಖಾಲಿ ಇವೆ, ಎಲ್ಲ ವಿಚಾರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಂಪನಿಯವರು ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ಮಾತುಕತೆಗಳು ನಡೀತಾ ಇವೆ.
ಯಾಕೆಂತ ಹೇಳಿದರೆ ಈ ಲೀಸಿಂಗ್ ಕೊಡುವಂಥದ್ದು ಹಾಗೆ ಒಂದು ಮಾತಾಡಿದ ಕೂಡಲೇ ಆಗೋದಿಲ್ಲ. ಅವರು ಸ್ವಲ್ಪ 4-5 ಸತಿ ಮುಂದೆ ಹಿಂದೆ ಮಾತುಕತೆಗಳು ಆದ ನಂತರ ಫೈನಲ್ ಆಗ್ತದೆ. ಅದು ನಡೀತಾ ಇದೆ ಉಳಿದ ಅಂಗಡಿಗಳಿಗೆ. ಈಗ ಇಲ್ಲಿಂದ ಮೇಲೆ ಹೋಗೋದಕ್ಕೆ ಲಿಫ್ಟು ಮತ್ತು ಬೇರೆ ಏನೆಲ್ಲ ವ್ಯವಸ್ಥೆ? ಎಸ್ಕಲೇಟರ್ ಇದೆ. ಇದಕ್ಕೆ ಒಂದು ಮಾಲ್ ಅಂತ ಹೇಳುವಾಗ ಜನಸಂದಣಿ ಬಂದಾಗಲೂ ಕೂಡ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಪ್ರತಿ ಫ್ಲೋರ್ನಲ್ಲಿ ಒಂದು ಡೈರೆಕ್ಟ್ ಬೇಸ್ಮೆಂಟ್ನಿಂದ ಜನ ಬರುವ ಹಾಗೆ ನಾವು 3 ದೊಡ್ಡ ಲಿಫ್ಟ್ಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ 2 ಪ್ಯಾಸೆಂಜರ್ ಲಿಫ್ಟ್, 1 ಸರ್ವಿಸ್ ಲಿಫ್ಟ್. ಅದಲ್ಲದೆ ಮಾಲ್ನ ಮಧ್ಯದಲ್ಲಿ, ಕಾರಿಡಾರ್ನ ಮಧ್ಯದಲ್ಲಿ ಒಂದು ಸ್ಟ್ಯಾರ್ ಕೇಸ್ ಮತ್ತೊಂದು ಎಸ್ಕಲೇಟರ್ಗೆ ಮೇಲೆ ಹೋಗಲಿಕ್ಕೆ, ಕೆಳಗೆ ಬರಲಿಕ್ಕೆ ಲಿಫ್ಟ್ ತಂದು ಬರ್ಬೋದು. ಈ ರೀತಿ ಕೆಳಗೆ ಬರಲಿಕ್ಕೆ ಎಸ್ಕಲೇಟರ್ ಇರೋದಿಲ್ಲ, ಸ್ಟ್ಯಾರ್ ಕೇಸ್ ಅಥವಾ ಲಿಫ್ಟ್. ಸ್ಟ್ಯಾರ್ ಕೇಸ್ ಈ ಮಾಲ್ನ ಮಧ್ಯಭಾಗದಲ್ಲಿ ಇರುವಂಥದ್ದು ಈ ಸ್ಟ್ಯಾರ್ ಕೇಸ್. ಅದರ ಜೊತೆಗೆ ಬೇಸ್ಮೆಂಟ್ನಿಂದ ಒಳ ಬರುವಂಥ ಒಂದು ಸ್ಟ್ಯಾರ್ ಕೇಸ್ ಕೂಡ ಇದೆ. ಬೇಸ್ಮೆಂಟ್ನಿಂದ ಒಳ ಬರಲಿಕ್ಕೂ ಕೂಡ ಇಲ್ಲಿ ಸ್ಟ್ಯಾರ್ ಕೇಸ್ನ ಸೌಲಭ್ಯ ಇದೆ. ಆ ಸೌಲಭ್ಯ ಮೂಲಕ ನಾವು ಮೇಲೆ ಹೋಗುವಂಥ ಪ್ರಯತ್ನ. ಪ್ರತಿ ಅಂತಸ್ತಿನಲ್ಲಿ ಕೂಡ ವಾಶ್ರೂಮ್ನ ಸೌಲಭ್ಯ ಇದೆ. ಅಂದರೆ ಬಂದವರಿಗೆ ಯಾವುದಕ್ಕೆ ಅದಕ್ಕೆ ತುಂಬ ಕ್ಯೂ ನಿಲ್ಲುವಾಗೆ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಥಿಯೇಟ್ರ್ನ ಒಳಗಡೆ ಅವರದ್ದೇ ಬೇರೆ ವಾಶ್ರೂಮ್ ಇರುತ್ತೆ. ಅದಲ್ಲದೆ ಕಾಮನ್ ಏರಿಯಾದಲ್ಲಿ ಪ್ರತಿ ಅಂತಸ್ತಿನಲ್ಲಿ ವಾಶ್ರೂಮ್ ಇರುತ್ತೆ. GL1 ಮಾಲ್ನ ಎಂಟ್ರೆನ್ಸಿಂದ ನಾವು ನಿಮಗೆ ತೋರಿಸಿದ್ವಿ. ಇಲ್ಲಿಂದ ಎಂಟ್ರೆನ್ಸಿಂದ ಒಳಭಾಗಕ್ಕೆ ಬಂದು ಇಲ್ಲಿ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಪಾರ್ಕಿಂಗ್ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳು, ಬೇಸ್ಮೆಂಟ್ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳು ಇದ್ದಾವೆ ಅನ್ನುವಂಥದ್ದು ನಿಮಗೆ ತೋರಿಸ್ತಿದ್ವಿ. ಇದು GL1 ಮಾಲ್ನ ಬೇಸ್ಮೆಂಟನ್ನು ನಾವು ನಿಮಗೆ ತೋರಿಸಿದ್ದೀವಿ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಾರ್ಗಳು ಮತ್ತು 80ಕ್ಕೂ ಹೆಚ್ಚುಗಳು ಬೈಕನ್ನು ಇಲ್ಲಿ ನಿಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಬೇಸ್ಮೆಂಟ್ ಪಾರ್ಕಿಂಗ್. ಇದರ ಜೊತೆಗೆ ಪಾರ್ಕಿಂಗಿಗೆ ಇನ್ನೊಂದು ಎಕರೆ ಜಾಗ ಮೀಸಲಿಡಲಾಗಿದೆ. ಅದರಲ್ಲಿ ಸುಮಾರು ಒಟ್ಟು 200 ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ರೀತಿಯಲ್ಲಿ GL ಮಾಲ್ನ ಸುತ್ತಮುತ್ತ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಸರ್, ಈಗ ಟೋಟಲ್ ಮಾಲ್ನ ಸ್ಕ್ವೇರ್ ಫೀಟ್ ಎಷ್ಟು ಮತ್ತು ಎಷ್ಟು ವೆಹಿಕಲ್ ನಿಲ್ಲಲಿಕ್ಕೆ ಅವಕಾಶ ಇದೆ? ಯಾಕೆಂತಂದರೆ ಇಲ್ಲಿ ಪುತ್ತೂರಿನಲ್ಲಿ ಯಾವುದಕ್ಕೆ ಬಂದರೂ ಪಾರ್ಕಿಂಗ್ ಸಮಸ್ಯೆ ಅಂತ. ಹೌದು. ಇದರ ಬಗ್ಗೆ ಸುರಿಗೆ ನಾವು ಆಲೋಚನೆ ಮಾಡಿದ್ದೇವೆ. ಇಲ್ಲಿ ಟೋಟಲ್ ಇದರಲ್ಲಿ ಬಿಲ್ಡಿಂಗ್ನ ಏರಿಯಾ ನೀವು ಹೇಳೋದಾದರೆ ಬೇಸ್ಮೆಂಟಿಂದ 3rd ಫ್ಲೋರ್ನವರೆಗೆ 1 ಲಕ್ಷ ಸ್ಕ್ವೇರ್ ಫೀಟ್ ಇದೆ ಸಾಧಾರಣ, ಹೆಚ್ಚು ಕಮ್ಮಿ. ಆಮೇಲೆ ಪಾರ್ಕಿಂಗ್ ಬೇಸ್ಮೆಂಟ್ನಲ್ಲಿ ಕವರ್ಡ್ ಪಾರ್ಕಿಂಗ್ 4 ವೀಲರ್ಸಿಗೆ 53 ಸ್ಲಾಟ್ ಇದೆ. ಅದಲ್ಲದೆ ಸುಮಾರು ಒಂದು 80ಕ್ಕೆ ಮೇಲೆ 2 ವೀಲರ್ಸ್ಗೆ. ಇದಲ್ಲದೆ ಈ ಮಾಲ್ನ ಹಿಂಬದಿಯಲ್ಲಿ ಈಗ 1 ಎಕರೆ ಖಾಲಿ ಜಾಗ ಇದೆ. ಇದರಲ್ಲಿ ಕೂಡ ನಾವು ಇದನ್ನು ಸಮತಟ್ಟು ಮಾಡಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಪಾರ್ಕಿಂಗ್ ಯಾವ ರೀತಿಯಲ್ಲೂ ಕೂಡ ಶಾರ್ಟೇಜ್ ಆಗಲಿಕ್ಕಿಲ್ಲ ಅಂತೇಳಿ ನಮ್ಮ ಭರವಸೆ. ಸುಮಾರು 200 ಕಾರುಗಳಿಗೆ ಒಟ್ಟು ವ್ಯವಸ್ಥೆ, ಹೆಚ್ಚು ಕಮ್ಮಿ 200 ಕಾರುಗಳಿಗೆ ಒಟ್ಟು ವ್ಯವಸ್ಥೆ ಇರುತ್ತೆ. ಇದೀಗ ನಾವು ಫಸ್ಟ್ ಫ್ಲೋರ್ನಲ್ಲಿದ್ದೇವೆ. ಫಸ್ಟ್ ಫ್ಲೋರ್ನಲ್ಲಿ ಏನೆಲ್ಲ ಬರುತ್ತೆ ಮತ್ತು ಇಲ್ಲಿ ಬಹಳ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮತ್ತು ರಕ್ಷಣೆಗೂ ಕೂಡ ಬಹಳ ದೊಡ್ಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ ವಿವರಿಸ್ತಾರೆ ಸರ್. ಇಲ್ಲಿ ಏನೆಲ್ಲ ಇಲ್ಲಿ ಬರುವ ಜನರ ಸುರಕ್ಷತೆಗೋಸ್ಕರ ಅದು ರೂಲ್ಸ್ ಕೂಡ ಇದೆ. ಏನಂತ ಹೇಳಿದರೆ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ಫುಲ್ ಸಿಸ್ಟಮ್ ಬೇಕು ಅಂತೇಳಿ. ಇದು ಆಟೋಮ್ಯಾಟಿಕ್ ಸಿಸ್ಟಮ್. ನಿಮಗೆ ಹೊಗೆ ಬಂದ ಕೂಡಲೇ ನಿಮಗೆ ಸ್ಪ್ರಿಂಕ್ಲರ್ ಆನ್ ಆಗಿ ನೀರು ಸಿಂಪಡಿಸುವಂಥದ್ದು. ಇದಲ್ಲದೆ ಟೋಟಲ್ ಅದಕ್ಕೆ ಹೈ ಪವರ್ ಪಂಪ್ಸ್, ಅಂದರೆ ಅದಕ್ಕೆ ಸಪ್ರೇಟ್ ಸಂಪ್ ಮತ್ತು ಸಪ್ರೇಟ್ ಓವರ್ ಹೆಡ್ ಟ್ಯಾಂಕ್ ಈ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟಿಗೆ ಇರುವಂಥದ್ದು. ಇದನ್ನೆಲ್ಲ ಇಲ್ಲಿ ಅಳವಡಿಸಿದ್ದೇವೆ. ಅಂದರೆ ಯಾವುದೇ ಒಂದು ಆಗಬಾರ್ದು ಅಂಥ ಸಂದರ್ಭ ಬಂದಾಗ ನಾವು ತಯಾರಿರಬೇಕು ಅಂತ ಹೇಳೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಬರುತ್ತೆ ಸರ್ ಈ ಪೋರ್ಷನಲ್ಲಿ? ಫಸ್ಟ್ ಫ್ಲೋರ್ನಲ್ಲಿ ಅದೇ 2-3 ಮಳಿಗೆಗಳು ಈಗಲೇ, ಒಂದು ಲಗೇಜಿದ್ದು ಮಲ್ಟಿ ಬ್ರ್ಯಾಂಡ್ ಲಗೇಜ್, ಇನ್ನೊಂದು ಲೇಡೀಸ್ ಇನ್ನರ್ ವೇರ್ ಇದ್ದು ಒಂದು ಶಾಪು ಮತ್ತು ಮ್ಯಾಕ್ಸಿನ ಉಳಿದ ಭಾಗ. ಇವಿಷ್ಟು ಈಗ ಆಗಿದೆ. ಇನ್ನು ಉಳಿದದ್ದು ಅದು ನನಗೆ ಹೇಳಿದ್ದೆನಲ್ಲ, ಮಾತುಕತೆ ನಡೀತಾ ಇದೆ. ಇನ್ನೂ ಕೆಲವು ಮಳಿಗೆಗಳು ಬರಬೇಕಿಲ್ಲಿ. ಇದು ಫಸ್ಟ್ ಫ್ಲೋರ್. ನಿಮಗೆ ಫಸ್ಟ್ ಫ್ಲೋರ್ ತೋರಿಸ್ತದೆ. ಬಹಳ ಸುಸಜ್ಜಿತವಾದಂತಹ ಮಳಿಗೆ ಇಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮತ್ತು ಸುರಕ್ಷತೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಜೊತೆಗೆ ಎಕ್ಸಲೇಟರ್ ಎರಡೂ ಕೂಡ ಇರುವಂಥದ್ದು. ಪಕ್ಕದಲ್ಲಿಯೂ ಕೂಡ ಮ್ಯಾಕ್ಸ್ನ ಇನ್ನೊಂದು ಭಾಗ ಇಲ್ಲಿ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಇದು ಮೊದಲ ಫ್ಲೋರು, GL1 ಮಾಲ್ನ ಫಸ್ಟ್ ಫ್ಲೋರ್ನಲ್ಲಿ ಈಗ ನಾವಿರುವಂಥದ್ದು. 2ನೇ ಫ್ಲೋರ್ಗೆ ನಾವೀಗ ಹೋಗುವ.
ನಾವೀಗ GL1 ಮಾಲ್ನ 2ನೇ ಫ್ಲೋರ್ನಲ್ಲಿದ್ದೇವೆ. 2ನೇ ಫ್ಲೋರ್ನಲ್ಲಿ ಬಹಳ ಸುಸಜ್ಜಿತ ವ್ಯವಸ್ಥೆಗಳು ಕೂಡ ಆಗ್ತಾ ಇದ್ದಾವೆ. ಇಲ್ಲಿ ಒಂದು ಫುಡ್ ಕೋರ್ಟ್ ಜೊತೆಗೆ 3 ಥಿಯೇಟರ್ ಕೂಡ ಬರ್ತದೆ ಅನ್ನುವಂಥದ್ದು, ಅದರ ಬಗ್ಗೆ ಮಾಹಿತಿ. ಈಗ ನಮ್ಮ ಹಿಂಭಾಗದಲ್ಲಿರುವಂಥದ್ದು ಇಲ್ಲಿ ಥಿಯೇಟರ್ ಬರ್ತದೆ. ಭಾರತ್ ಸಿನಿಮಾದವರ 3 ಸ್ಕ್ರೀನ್ ಬರ್ತಾ ಇದೆ. ಅದು ಸಂಪೂರ್ಣ ಸಾಧಾರಣ ಮಟ್ಟಿಗೆ ಸಂಪೂರ್ಣ ಆಗಿದೆ ಕೆಲಸ. ಸೊ ನಮ್ಮ ಕೆಲಸಗಳು ಮುಗಿತಾ ಬಂದಾಗೆ ಅವ್ರ ಕೆಲಸಗಳು ಕೂಡ ಅದೇ ಸ್ಪೀಡಿನಲ್ಲಿ ಮುಗಿತಾ ಇದೆ. ಹಾಗೆ ಒಟ್ಟೊಟ್ಟಿಗೆ ಒಂದು ಕಂಪ್ಲೀಟ್ ಆಗ್ತದೆ. ಮತ್ತು ನಾವು ಇಲ್ಲಿ ನಿಂತ ಜಾಗ ಇದು ಫುಡ್ ಕೋರ್ಟಿನ ಸೀಟಿಂಗ್ ಏರಿಯಾ. ಅಲ್ಲಿ ಕಾಣುವಂಥದ್ದು ಫುಡ್ ಕೋರ್ಟಿನ ಕೌಂಟರ್ಸ್. ಸೊ ಇಲ್ಲಿ 6 ಕೌಂಟರ್ಸ್ ಇರ್ತದೆ. 6 ಕೌಂಟರ್ನಲ್ಲಿ ಬೇರೆ ಬೇರೆ ರೀತಿಯ ಖಾದ್ಯಗಳು ಸಿಕ್ಕುವಂಥ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಕಾಮನ್ ಆಗಿ ಸೀಟಿಂಗ್ ಇರ್ತದೆ. ಇದು ಎಲ್ಲ ಟೋಟಲ್ ವ್ಯವಸ್ಥೆಯು ಇಲ್ಲಿ ಸೆಂಟ್ರಲಿ ಏರ್ ಕಂಡೀಷನ್ಡ್. ಎಲ್ಲ ಜಾಗ ಸಹ ಈ ಕಾಮನ್ ಏರಿಯಾಗಳು ಕೂಡ ಸೆಂಟ್ರಲಿ ಏರ್ ಕಂಡೀಷನ್. ಸರ್, ನಮಗೆ ಥಿಯೇಟ್ರ್ ತೋರಿಸ್ತೀರಾ? ಬನ್ನಿ. GL1 ಮಾಲ್ನಲ್ಲಿ 3 ಥಿಯೇಟರ್ಸ್, ಒಟ್ಟು 473 ಜನ ಕುಳಿತುಕೊಳ್ಳುವಂಥ ಆಸನ ವ್ಯವಸ್ಥೆಗಳಂಥ 3 ಥಿಯೇಟರ್ ಭಾರತ್ ಸಿನಿಮಾಸ್ದು ಬರ್ತಾ ಇದೆ. ಈಗಾಗಲೇ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ, ಭಾರತ್ ಸಿನಿಮಾಸ್ದು ಥಿಯೇಟರ್ ಸಂಪೂರ್ಣವಾಗಿ ಸಜ್ಜಾಗಿದೆ ಅಂತ. ಪುತ್ತೂರಿನಲ್ಲಿ ಸಜ್ಜಾಗ್ತಾ ಇದೆ, ನಿಮಗೆ ತೋರಿಸ್ತಾ ಇದ್ದೀವಿ ಭಾರತ್ ಸಿನಿಮಾಸ್ ಥಿಯೇಟರ್ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ. ಸೀಟಿಂಗ್ ಅರೇಂಜ್ಮೆಂಟಿಗೆ ಎಲ್ಲ ವ್ಯವಸ್ಥೆಗಳಾಗಿವೆ. ಇನ್ನು ಸೀಟನ್ನು ಅರೇಂಜ್ಮೆಂಟ್ ಮಾಡಿದರೆ ಮುಗೀತು. ಇನ್ನೊಂದು 10-12 ದಿನದಲ್ಲಿ ಸಂಪೂರ್ಣವಾಗಿ ಭಾರತ್ ಸಿನಿಮಾಸ್ನ ಈ ಥಿಯೇಟರ್ ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದು ಭಾರತ್ ಸಿನಿಮಾಸ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಪೂರ್ಣಗೊಂಡ ನಂತರ ಮತ್ತೊಮ್ಮೆ ನಿಮಗೆ ವರದಿಯನ್ನು ನಾವು ಮಾಡ್ತೇವೆ. ಈಗ ಸರ್, ಥಿಯೇಟರ್ ಮತ್ತು ಫುಡ್ ಕೋರ್ಟು 3ನೇ ಫ್ಲೋರ್ನಲ್ಲಿ, 2ನೇ ಫ್ಲೋರ್ನಲ್ಲಿ ಏನು ಹೇಳ್ತೀರಿ? ಅದೇ 3 ಸ್ಕ್ರೀನ್ ಇದೆ. ಅದು ಭಾರತ್ ಸಿನಿಮಾದವರು ನಡೆಸುವಂಥದ್ದು. ಇದರಿಂದ ಹೊರಗೆ ಬಂದಾಗ ಫುಡ್ ಕೋರ್ಟಿನ ಕಾಮನ್ ಸೀಟಿಂಗ್ ಏರಿಯಾ ನಿಮಗೆ ಸಿಗುತ್ತೆ ಬಂದವರಿಗೆ. ಇದರಲ್ಲಿ ಫುಡ್ ಕೋರ್ಟ್ನಲ್ಲಿ ಸಾಧಾರಣ ಒಂದು 100-120 ಜನ ಕೂತ್ಕೊಳ್ಳುವಂಥ ಒಂದು ಫುಡ್ ಕೋರ್ಟ್ ಏರಿಯಾ, ಸೀಟಿಂಗ್ ಏರಿಯಾ. ಅದಲ್ಲದೆ 6 ಕೌಂಟರ್ಗಳು. ಈ 6 ಕೌಂಟರ್ಗಳಲ್ಲಿ 6 ಬೇರೆ ಬೇರೆ ಟೈಪಿನ ಫುಡ್. ಅದು ಎಲ್ಲವೂ ಈಗ ಫೈನಲ್ ಆಗಲಿಲ್ಲ. 2-3 ಕೌಂಟರ್ಗಳು ಈಗಾಗಲೇ ಕೊಟ್ಟಿದ್ದೇವೆ. ಇನ್ನು ಉಳಿದ 3 ಕೌಂಟರ್ಗೆ ನಾವು ಮಾತುಕತೆ ನಡೀತಾ ಇದೆ. ಸೊ ಬರುವವರಿಗೆ ಬೇರೆ ಬೇರೆ ರೀತಿಯ ಒಂದು ಖಾದ್ಯದ ಆಯ್ಕೆ ಸಿಗುವಂಥ ಒಂದು ವ್ಯವಸ್ಥೆ, ಇದನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಈ ಕನಸು ಯಾಕೆ? ಇದು ಪ್ರಾರಂಭವಾದದ್ದು ಹೇಗೆ ಅಂತ ಹೇಳಿದರೆ, ಪುತ್ತೂರಿನಲ್ಲಿ ಥಿಯೇಟರ್ ಒಳ್ಳೆ ರೀತಿಯ ಥಿಯೇಟ್ರ್ ಬೇಕಂದರೆ ಮೊದಲು ಇಲ್ಲಿ ಇದ್ದ ಥಿಯೇಟ್ರ್ಗಳು ಜನರಿಗೆ ಸಾಕಾಗ್ತಾಯಿತ್ತು. ಈ ಮಾಲ್ಗಳಲ್ಲಿ ಟೋಟಲಿ ಏರ್ ಕಂಡೀಷನ್ಡ್ ಮತ್ತು ಒಳ್ಳೆಯ ಸೌಂಡ್ ಸಿಸ್ಟಮು, ಒಳ್ಳೆಯ ಪ್ರೊಜೆಕ್ಷನ್ ಸಿಸ್ಟಮ್, ಈ ರೀತಿಯೆಲ್ಲ ಬಂದಾಗ ಜನರಿಗೆ ಅದರ ಅನುಭವ ಆದ ಮೇಲೆ ಅವರಿಗೆ ಸ್ವಲ್ಪ ಮಾಮೂಲಿ ಥಿಯೇಟ್ರ್ಗಳಲ್ಲಿ ಅದು ಅನುಭವ ಸಾಕಾಗೋದಿಲ್ಲ ಅಂತ ಹೇಳುವ ಒಂದು ಕೊರತೆ ಜನರಲ್ಲಿ ಮಾತಾಡುವಾಗ ನಮಗೆ ಗೊತ್ತಾಗ್ತಾ ಇತ್ತು. ಹಾಗೆ ನಮಗೊಂದು ಕನಸು ಏನಂತ ಹೇಳಿದರೆ, ಪುತ್ತೂರಿನಲ್ಲಿ ಒಂದು ಅಂಥದ್ದೇ ಥಿಯೇಟರ್ನ ವ್ಯವಸ್ಥೆ ಬರಬೇಕು. ಥಿಯೇಟರ್ ಮಾತ್ರ ಅಲ್ಲ, ಒಂದು ಮಾಲ್ ಅಂತ ಹೇಳಿದರೆ ಫ್ರೀ ಟೈಮ್ ಇರುವಾಗ ಬಂದು ಅದು ಸಿನಿಮಾ ಮುಗಿದ ನಂತರ ಅಥವಾ ಸಿನಿಮಾ ಶುರುವಾಗುವ ಮೊದಲು ಎಲ್ಲಿ ತಿರುಗಾಡಿಕೊಂಡು ಶಾಪಿಂಗ್ ಮಾಡುವಂಥದ್ದು, ಅಥವಾ ಫುಡ್ ಕೋರ್ಟ್ನಲ್ಲಿ ಹೋಗಿ ತಿಂಡಿ ತಿನಿಸುಗಳನ್ನು ತಗೊಳ್ಳುವಂಥದ್ದು, ಇದೆಲ್ಲ ಅಂತೂ ಒಂದು ಸಮಯ ಕಳೆಯುವಂಥ ಒಂದು ವಿಹಾರದ ಒಂದು ಸ್ಥಳ. ಈ ರೀತಿಯ ಒಂದು ಕಲ್ಪನೆಯಿಂದ ಇದನ್ನು ನಾವು GL1 ಪುತ್ತೂರಿಗೂ ಬೇಕು. ಪುತ್ತೂರು ಬೆಳೀತಿರೋ ನಗರ. ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಮುಂದೆ ನಮ್ಮ ಜಿಲ್ಲಾ ಕೇಂದ್ರ ಆಗಲಿಕ್ಕಿದೆ ಅಂತೇಳಿ. ಜಿಲ್ಲಾ ಕೇಂದ್ರ ಆಗುವಾಗ ನಾವು ಶುರುವಿಗೆ ರೆಡಿಯಾಗಿರ್ತೇವೆ. ಒಂದು ಮಾಲ್ ಸಮೇತ ಇದ್ದರೆ ಇಲ್ಲಿಯ ಜನರಿಗೆ, ಇಲ್ಲಿ ಬರೋರಿಗೂ ಕೂಡ, ಇಲ್ಲಿ ವರ್ಕಿಂಗಿಗೆ ಇಲ್ಲಿ ಬರೋರಿಗೂ ಕೂಡ ಒಂದು ಮಾಲ್ ಸಹ ಇದೆ ಅಲ್ಲಿ ಅಂತ ಹೇಳೋ ಒಂದು ಸಮಾಧಾನ ಇರ್ತದೆ. ಸರ್, ಕಲ್ಪನೆ ಮೂಡಿ ವರ್ಷ ಎಷ್ಟಾಯಿತು. ಈಗ ಒಂದು ಕನಸು ನನಸಾಗುವ ಹಂತಕ್ಕೆ ಬಂದಿದೆ. ಪ್ರಾಜೆಕ್ಟ್ ಕೂಡ ದೊಡ್ಡದು, ಬಹಳ ದೊಡ್ಡ ಮಟ್ಟಿನ ಪ್ರಾಜೆಕ್ಟ್. ಏನು ಹೇಳ್ತೀರಿ? ಪ್ರಾಜೆಕ್ಟ್ ದೊಡ್ಡದು. ಸುಮಾರು 4 ವರ್ಷವೇ ಆಯಿತು ಪ್ರಾರಂಭ ಆಗಿ. ಮಧ್ಯದಲ್ಲಿ 2 ಕೊರೋನಾ ಲಾಕ್ಡೌನ್ಗಳು ಬಂತು. ಆಗ ಕೆಲಸ ಸಂಪೂರ್ಣ ನಿಂತಿತ್ತು. 6 ತಿಂಗಳು ಕೆಲಸ ನಿಂತಿತ್ತು. ಯಾಕೆಂತೇಳಿದರೆ ಪರವೂರಿನ ಕೆಲವು ಲೇಬರರ್ಸ್, ಊರಿನ ಲೇಬರರ್ಸ್ ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಮತ್ತೆ ಪುನಃ ಅದನ್ನು ಆರ್ಗನೈಸ್ ಮಾಡಿ
ವ್ಯವಸ್ಥೆ ಮಾಡಿ ಕೆಲಸ ಶುರುವಾಗುವಾಗ ನಮಗೆ ತುಂಬ ಸಮಯ ಹೋಯಿತು. ಅದು ಮಾತ್ರ ಅಲ್ಲ, ಕಟ್ಟಡದ ಕೆಲಸ ಮಾತ್ರ ಅಲ್ಲ, ಈ ಮಾಲ್ನಲ್ಲಿ ವ್ಯವಹಾರ ಏನು ಬರ್ತದೆ ಅವರು ಕೂಡ ಒಂದೊಂದು ಹೆಜ್ಜೆ ಹಿಂದೆ ಹಾಕಿದರು. ಯಾಕೆಂದರೆ ಇನ್ನು ಹೇಗೆ ಆಗ್ತದೆ, ಮಾಲೆಲ್ಲ ಫಸ್ಟಿಗೆ ಕ್ಲೋಸ್ ಆಗ್ತದೆ ಈ ಕೊರೋನಾದ ಇದು ಬಂದಾಗ. ಈಗೆಲ್ಲ ಒಂದು ದೂರದ ಕನಸಿನಾಗಿ ನಮಗೆ ಕಾಣ್ತಾ ಉಂಟು. ಆದರೆ ಆಗ ನಾವು ಅದನ್ನು ಅನುಭವಿಸುವಾಗ ಇನ್ನೂ ಮುಂದಕ್ಕೆ ಇದು ನಡೀತದ ಇಲ್ಲ ಅಂತ ಹೇಳೋ ಒಂದು ಭಯ ಕೂಡ ಇತ್ತು. ಆ ಸನ್ನಿವೇಶದಲ್ಲಿ ಯಾವ ಈ ಕಮರ್ಷಿಯಲ್ ಏನು ಸಂಸ್ಥೆಗಳೇನಿವೆ, ಬಿಸ್ನೆಸ್ ಹೌಸಸ್, ಯಾರು ಮುಂದೆ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಾಭಾವಿಕವಾಗಿ ಎಲ್ಲ ರೀತಿಯಿಂದ ಕೂಡ ಅದು ಸ್ಲೋ ಆಯಿತು. ಹಾಗೆ ಈಗ ಸಂಪೂರ್ಣ ಹಂತಕ್ಕೆ ಬಂದಿದ್ದೇವೆ. ಶೀಘ್ರದಲ್ಲೇ ಪ್ರಾರಂಭ ಆಗಲಿಕ್ಕಿದೆ. ಜನರು ಬಹಳ ನಿರೀಕ್ಷೆಯಲ್ಲಿದ್ದಾರೆ. ಜನರಿಗೆ ಏನು ಹೇಳ್ತೀರಿ? ನಾವೇನು ಹೇಳಲಿಕ್ಕಿಲ್ಲ. ಅವ್ರು ಬಂದು ಅವರ ನಿರೀಕ್ಷೆ ಹುಸಿಯಾಗಬಾರ್ದು, ಬಂದು ಇದನ್ನು ಆನಂದಿಸ್ತಾರೆ ಅಂತ ಹೇಳುವ ಭರವಸೆ ಇದೆ. ಹಾಗೆ ಆಗಲಿ ಅಂತೇಳಿ ಒಂದು ಆಶಯ. ಈಗ 3ನೇ ಫ್ಲೋರಲ್ಲಿ ಏನು ಬರುತ್ತೆ? ಅಲ್ಲಿ ಏನಾದರೂ ಒಂದು ಸಭಾಭವನ ಬರೋ ಸಾಧ್ಯತೆ ಇದೆಯಾ? ಅದೇ 3ನೇ ಫ್ಲೋರ್ನ ಒಂದು ಭಾಗ ಈ ಥಿಯೇಟರ್ನ ಸ್ಟೇಡಿಯಂ ಸೀಟಿಂಗ್ ಏನಿದೆ ಇದೇ ಆವರಿಸಿಕೊಳ್ತದೆ. ಮತ್ತೊಂದು ಭಾಗದಲ್ಲಿ ಈಗ ಒಂದು ಹಾಲ್ನ ರೀತಿಯಲ್ಲಿ ಇದೆ. ಅಲ್ಲಿ ಏನು ಮಾಡಬೇಕು, ಏನೋ ಒಂದು ಒಳ್ಳೆಯ ರೆಸ್ಟೋರೆಂಟ್ ಮಾಡೋದಾ ಅಥವಾ ಬೇರೆ ಏನೋ ಆಫೀಸ್ಗಳಿಗೆ ಕೊಡೋದಾ ಅಥವಾ ಒಂದು ಒಳ್ಳೆಯ ಹವಾನಿಯಂತ್ರಿತ ಹಾಲ್ ಮಾಡೋದಾ ಅಂತ ಏನೋ ಒಂದು ಈಗ ಆಪ್ಷನ್ನಲ್ಲಿ ಆಲೋಚನೆಯಲ್ಲಿದ್ದೇವೆ. ಅದು ಈ ಒಂದು ಪ್ರಥಮ ಹಂತ ಸಂಪೂರ್ಣ ಆಗಿ ಒಮ್ಮೆ ಎಲ್ಲ ಓಪನ್ ಆದ ನಂತರ ಅದರ ಬಗ್ಗೆ ನಾವು ನಿರ್ಣಯ ತಗೊಳ್ತೇವೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ಏನಾದರೂ? ನಾನು ಅದು ಈಗಲೇ ಹೇಳಿದಲ್ಲ, ತಾರೀಕು ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂತ ಹೇಳಿದರೆ ಈಗಾಗಲೇ ಅರ್ಜಿ ಕೊಟ್ಟಾಗಿದೆ ಮುನ್ಸಿಪಾಲ್ಟಿಗೆ. ಅವರು ಓಸಿ ಕೊಡಬೇಕು, ಮೆಸ್ಕಾಮ್ನಿಂದ ಕನೆಕ್ಷನ್ ಆಗಬೇಕು, ಫೈರ್ ಡಿಪಾರ್ಟ್ಮೆಂಟಿಂದ ನಮಗೆ ಅದರ ಪರ್ಮಿಷನ್ ಅದು ಬರೋದ್ರಲ್ಲಿದೆ. ಒಂದು 3-4 ದಿವಸದಲ್ಲಿ ಬರ್ಬೋದು. ಅದೆಲ್ಲ ಬರಬೇಕು. ಅದು ಎಲ್ಲ ಆದ ನಂತರ ಸುಸಜ್ಜಿತವಾಗಿ ಎಲ್ಲವೂ ಸರಿಯಾದ ನಂತರವೇ ಅದನ್ನು ಪ್ರಾರಂಭ ಮಾಡುವಂಥದ್ದು. ಇದು GL1 ಮಾಲ್ನ ಸಂಪೂರ್ಣ ಪರಿಚಯ. ಒಂದು ನಿಮಗೆ 3 ಥಿಯೇಟರ್, ಸಂಪೂರ್ಣ ಹವಾನಿಯಂತ್ರಿತ ಥಿಯೇಟರ್, ಅದರ ಜೊತೆಗೆ ಮ್ಯಾಕ್ಸ್ ಶೋರೂಮ್, ಅದರ ಜೊತೆಗೆ ಈಸಿ ಬೈ ಶೋರೂಮ್ ಎಲ್ಲವೂ ಕೂಡ ಇರುತ್ತೆ. ಜೊತೆಗೆ ಪುತ್ತೂರಿನ ಮೊದಲ ಮಾಲ್ ಅನ್ನುವಂಥ ಇತಿಹಾಸವನ್ನು ಕೂಡ ರಚನೆ ಮಾಡಲಿಕ್ಕಿದೆ ಈ GL1 ಮಾಲ್. GL1 ಮಾಲ್ನ ಉದ್ಘಾಟನೆಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ. ಆದಷ್ಟು ಬೇಗ ಉದ್ಘಾಟನೆಗೊಳ್ಳಿ. ಈ GL ಮಾಲ್ನ ಅನುಭವವನ್ನು ಇಲ್ಲಿನ ಜನರು ಅನುಭವಿಸಲಿ. ನಾವು ಮಂಗಳೂರಿಗೆ ಹೋಗ್ತೇವೆ ಅಥವಾ ಇನ್ನಿತರ ನಗರ ಪ್ರದೇಶಗಳಿಗೆ ಹೋಗಿ ಸಿನಿಮಾವನ್ನು ನೋಡ್ತೇವೆ ಅನ್ನುವವರಿಗೆ ಈಗ ಪುತ್ತೂರಿನಲ್ಲಿ ಒಂದು ಅವಕಾಶ ಸಿಕ್ಕಂತಾಗಿದೆ. ಧನುಷ್ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.